ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌ ಘೀ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿ ಹಾಗೂ ಬಿಸಿ ಬಿಸಿಯಾಗಿರುವಂಥ ಯಾವುದೋ ಒಂದು ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಶ್ರೀಮತಿ ಧನ್ಯಲತಾ ಅವರು. ಯಾವ ರೆಸಿಪಿ ಹೇಗಿರುತ್ತೆ ಅಂದರೆ ಈ ಚಳಿಗಾಲಕ್ಕೆ ಸೂಕ್ತವೋ ಅಥವಾ ಯಾವ ಕಾಲಕ್ಕೆ ಸೂಕ್ತ, ಅವರನ್ನೇ ಕೇಳಬೇಕಲ್ಲ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಮಗಿವತ್ತು ಯಾವ ಸ್ಪೆಷಲ್ ರೆಸಿಪಿ ಇರುತ್ತೆ? ಇವತ್ತು ಪಂಪ್ಕಿನ್ ಅಂದ್ರೆ ಎಲ್ಲೋ ಉಂಟಲ್ಲ, ಎಲ್ಲೋ ಕಲರ್ ಇದು, ನಾವು ಚೀನಿಕಾಯಿ ಅಂತ ಹೇಳ್ತೇವೆ, ಕೆಂಬುಡೆ, ಅದರಿಂದ ಒಂದು ಚಟ್ನಿ. ಅದರದ್ದು ಸಾಂಬಾರ್ ಅಂತೂ ಸೂಪರ್ ಆಗುತ್ತೆ. ಸಾಂಬಾರು, ಸೂಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿಯನ್ನು ಬಹಳ ಚೆನ್ನಾಗಿ ಬರ್ತದೆ. ನಾನು ಟ್ರೈ ಮಾಡಿದ್ದು, ಬಹಳ ಚೆನ್ನಾಗಿ ಬಂತು. ಮತ್ತೆ ಅದು ಆರೋಗ್ಯಕ್ಕೆ ಸಹ ಬಹಳ ಉತ್ತಮ, ಆರೋಗ್ಯಕ್ಕೆ ತುಂಬಾ ಉತ್ತಮ ಅಂತ ಹೇಳಿದ್ದಾರೆ. ಹೌದು, ಅದರದ್ದು ಪ್ಯೂರಿಯನ್ನು ಮಕ್ಕಳಿಗೆ ನೋಡಿ ಹೆಚ್ಚಾಗಿ ತಿನ್ನಿಸಿದ್ರೆ ಐ ಸೈಟಿಗಂತೂ ಬಹಳ ಒಳ್ಳೇದದು. ಅದು ಓಕೆ. ವೇಟ್ ಲಾಸ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲಿಂದ ನಾನು ಯಾವಾಗ್ಲೂ ಮಾಡ್ತೀನಿ. ಅದರ ಸಾಂಬಾರ್ ಸಹ ಒಳ್ಳೆ ಆಗ್ತದೆ. ಚಟ್ನಿ ಅಂತೂ ಸೂಪರ್. ಒಮ್ಮೆ ಮಾಡಿ, ಈಗ ನಾನು ಹೇಗೆ ಹೇಳ್ತೇನೆ ನಾನು ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. ಸರಿ, ಹಾಗೆ ಒಂದು ಅದು. ಇನ್ನೊಂದು, ಈಗ ಹೇಗೆ ತುಂಬಾ ಮೆಂತ್ಯ ಸೊಪ್ಪು ಬರ್ತದೆ, ಈ ಟೈಮಿನಲ್ಲಿ ಅದು ಕಹಿ ಸಹ ಇರುವುದಿಲ್ಲ. ಹಾಗಾಗಿ ಅವಲಕ್ಕಿಯನ್ನು ಉಪಯೋಗಿಸಿ ಮೆಂತ್ಯ ಸೊಪ್ಪು ಹಾಕಿ ಒಂದು ರೊಟ್ಟಿ, ಮಿನಿ ಮಿನಿ ರೊಟ್ಟಿ ಮಿನಿ ರೊಟ್ಟಿ ಜೊತೆಗೆ ಚೀನಿಕಾಯಿ ಚಟ್ನಿ. ಓಕೆ, ಎಲ್ಲ ಪ್ರಾಸಬದ್ಧ. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ. ಪ್ರಾಸಬದ್ಧವಾಗಿರುತ್ತಾ ಇಲ್ವೋ ನೋಡೋಣ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ಈಗ ಯಾವುದು, ಮಿನಿ ರೊಟ್ಟಿಯ ಚಟ್ನಿ ಮಾಡುವ. ಮತ್ತೆ ರೊಟ್ಟಿ ಬಿಸಿ ಬಿಸಿ ಅದ್ರೊಟ್ಟಿಗೆ ಮುಳುಗಿಸಿ ತಿನ್ಲಿಕ್ಕೆ ಒಳ್ಳೆ. ಓಕೆ, ಸ್ಟಾರ್ಟ್ ಮಾಡುವ. ಚಟ್ನಿ ರೆಡಿ ಮಾಡು. ಒಂದು ಬಾಣಲೆ ಕೊಡಿ. ಬಾಣಲೆ. ಇದಕ್ಕೇನು ಎಣ್ಣೆ ಏನಾದ್ರು ಹಾಕ್ಬೇಕಾ? ತುಪ್ಪ, 1 ಚಮಚದಷ್ಟು ತುಪ್ಪ. ಸೊ ಕೆಸಿ ಪ್ಯೂರ್ ಕೌ ಘೀ, ಇದರಲ್ಲಿ ಯಾವುದು ಏನು ಮಾಡಿದ್ರು ಕೂಡ ಸಾಕು, ಒಳ್ಳೆ ಟೇಸ್ಟ್ ಬರುತ್ತೆ. ಸಾಕಾ? ಸಾಕು. ಈಗ ಈ ಪಂಪ್ಕಿನ್ ಅನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಇದರಲ್ಲಿ ಹಾಕೊಳ್ಳೋಣ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ಅದರ ಪ್ರಕಾರ ಇದರಲ್ಲಿ ಸ್ವಲ್ಪ ಫ್ರೈ ಆಗ್ಬೇಕು. ಅದು ಒಳ್ಳೆ ತುಂಬಾ ಬೆಳೆತದ್ದಾದ್ರೆ ಈಸಿ, ಇದರಲ್ಲೇ ಮಾಡ್ಕೊಳ್ಳೋದು. ಈ ತರ ಚಟ್ನಿ ಮಾಡೋದು ಉತ್ತಮ. ಹೌದು, ಯಾಕೆ ಸ್ವಲ್ಪ ನಾವು ಇದನ್ನು ಹೀಗೆ ಫ್ರೈ ಮಾಡ್ತೇವಲ್ಲ, ಸ್ವಲ್ಪ ಉಪ್ಪು ಹಾಕೊಳ್ಳುವ ಇದಕ್ಕೆ ಫ್ರೈ ಮಾಡುವಾಗಲೇ. ಅದರಲ್ಲೇ ಬೇಯಬೇಕಾ ಇದು ಹೇಗೆ? ಅದರಲ್ಲೇ ಸ್ವಲ್ಪ ಅದು ಬಾಡ್ಬೇಕು, ಅಂದ್ರೆ ಅದರದ ಹಸಿ ಒಂದು ವಾಸನೆ ಇರ್ತದೆ ಅಲ್ಲ, ಅದು ಈ ತುಪ್ಪ ಅದರೊಟ್ಟಿಗೆ ಮಿಕ್ಸ್ ಆಗುವಾಗ ಅದು ಹೋಗ್ತದೆ. ಆಗ ನಮ್ಗೆ ಚಟ್ನಿಯಲ್ಲಿ ಆ ಹಸಿ ವಾಸನೆ ಬರುದಿಲ್ಲ, ಅದ್ರದ್ದು ಒಳ್ಳೆ ಫ್ಲೇವರ್ ಬರ್ತದೆ. ಮತ್ತೆ ಆರೋಗ್ಯಕ್ಕೆ ಒಳ್ಳೇದು ಹೇಳಿ ನಾವು ತಿನ್ನಲೇಬೇಕಲ್ಲ. ಕರೆಕ್ಟ್. ಈ ಯುರೋಪಿಯನ್ ಕಂಟ್ರೀಸ್ ಗಳಲ್ಲೆಲ್ಲ ಮಕ್ಕಳಿಗೆ ಇದರದ್ದೆಲ್ಲ ಪ್ಯೂರಿ ಮಾಡಿ ಒಳ್ಳೆ ತಿನ್ನಿಸ್ತಾರೆ. ಅದರೊಟ್ಟಿಗೆ ಈ ಗೆಣಸನ್ನು ಸಹ ಬೇಯಿಸಿ ಮಿಕ್ಸ್ ಮಾಡಿ ಇದನ್ನ ಸಹ ಬೇಯಿಸುದು, ಹೀಗೆ ಫ್ರೈ ಮಾಡುದು ಸ್ವಲ್ಪ ತುಪ್ಪದಲ್ಲಿ. ಅದನ್ನ ಸಹ ಮಾಡಿ ಅದ್ರದ್ದು ಕೊಟ್ರೆ ಮಕ್ಕಳು ಒಳ್ಳೆ ದಷ್ಟ ಪುಷ್ಟ ಆಗ್ತಾರೆ. ಮತ್ತೆ ಐ ಸೈಟ್ಗೆ ಹೇಳಿದೆ ಅಲ್ಲ, ಬಾಡಿ ಒಳ್ಳೇದು, ಮತ್ತೆ ಸ್ಕಿನ್ನಿಗೆ ಒಳ್ಳೇದು. ಉಪ್ಪು ಹಾಕೊಳ್ಳೋದು, ಇದಕ್ಕೆ ಚೂರು ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕೊಳ್ಳೋಣ.
ಸಾಕು. ಇಷ್ಟಾದ್ಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ. ಇನ್ನು ಚಟ್ನಿಗೆ ಬೇಕಿದೆ, ಇದು ಸ್ವಲ್ಪ ತಣ್ಣಗಾಗ್ಬೇಕು. ಇದನ್ನು ಸೈಡ್ ಆಫ್ ಮಾಡುವ. ಓಕೆ, ತಣ್ಣಗಾಗ್ಬೇಕು ಇದು. ಈಗ ಇನ್ನೊಂದು ನನಗೆ ಬಾಣಲೆ ಬೇಕು, ಅಥವಾ ಕಾವಲಿ ಸಹ ಆಗ್ಬೋದು. ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಫ್ರೈ ಮಾಡ್ಲಿಕ್ಕೆ ಹುರಿಲಿಕ್ಕೆ. ಬರೀ ಉದ್ದಿನ ಬೇಳೆ ಮಾತ್ರವಾ? ಉದ್ದಿನ ಬೇಳೆ, ಮೆಣಸು ಮತ್ತು ತೆಂಗಿನ ತುರಿಯನ್ನು ಸ್ವಲ್ಪ ಫ್ರೈ. ಓಕೆ. ಈಗ ಉದ್ದಿನ ಬೇಳೆ ಫ್ರೈ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವ ಸಹ ಆಗ್ಬೋದು. ಏನು ಹಾಕ್ಲಿ? ತುಪ್ಪ ಸ್ವಲ್ಪ, ಹೇಗೂ ಅದಕ್ಕೆ ನಾವು ತುಪ್ಪ ಹಾಕಿದ್ದೇವಲ್ಲ ಹಾಗೆ ಒಂಚೂರು ತುಪ್ಪ ಹಾಕೊಳ್ಳೋಣ. ಸಾಕಾ? ಸಾಕು, ಸ್ವಲ್ಪ ಸಾಕು. ತುಪ್ಪ ಸ್ವಲ್ಪ ನೀರಾಗುವಾಗ ಈ ಉದ್ದಿನ ಬೇಳೆಯನ್ನು ಹಾಕೊಳ್ಳೋಣ. 1 ಚಮಚದಷ್ಟು ಉದ್ದಿನ ಬೇಳೆ. ತುಂಬ ಏನು ಬೇಕಂತಿಲ್ಲ, ಎಣ್ಣೆ ಸಹ ಹಾಕುದಾದ್ರೆ 1 ಚಮಚ ಸಾಕು ಫ್ರೈ ಮಾಡುವಾಗ. ಅದಕ್ಕೆ ಸಹ ಹಾಗೆ ಬೇಯಿಸುವಾಗ, ಬೇಯಿಸುವುದು ಹೇಳಿದರೆ ಅದನ್ನು ಸಹ ಸ್ವಲ್ಪ ಅದರ ಹಸಿ ವಾಸನೆ ಹೋಗಲಿಕ್ಕೆ ನಾವು ತುಪ್ಪದಲ್ಲಿ ಹುರಿಯುವುದು. ಈಗ 1-2-3 ಎಸಳಿನಷ್ಟು ಕರಿಬೇವನ್ನು ಹಾಕೊಳ್ಳೋಣ. ಗ್ರೀನ್ ಚಿಲ್ಲಿಯಲ್ಲಿ ಮಾಡೋದಾದ್ರೆ ಗ್ರೀನ್ ಚಿಲ್ಲಿ, ನಿಮಗೆ ಖಾರ ಎಷ್ಟು ಬೇಕಷ್ಟು. ನಾನೀಗ ಸ್ವಲ್ಪ ಅಲ್ಲ 2 ಮೆಣಸನ್ನು ಹಾಕೊಳ್ಳಿ. ಇದನ್ನು ಇದಕ್ಕೆ ಹಾಕೊಳ್ಳೋದು. ಸ್ವಲ್ಪ ಒಂದೇ ಒಂದು ಗಾರ್ಲಿಕ್ ಪಾಡ್. ಈ ತೆಂಗಿನ ತುರಿಯನ್ನು ಸಹ ಇದಕ್ಕೆ ಹಾಕೊಂಡು ಸ್ವಲ್ಪ ಬಾಡಿಸುವುದು. ಅದರ ಬಿಸಿಯಲ್ಲಿ ಇದು ಆಫ್ ಮಾಡ್ಕೊಳ್ಳುವ. ಅದರ ಬಿಸಿಯಲ್ಲಿ ಅದು ಸಾಕ? ಇದು ಹೆಚ್ಚಾಗಿ ಅದರ ಬಿಸಿಯಲ್ಲೇ ಬಾಡಿಸಿದ್ರೆ ಸಾಕು, ತುಂಬಾ ಫ್ರೈ ಆಗ್ಬೇಕು ಅಂತ ಇಲ್ಲ. ಓಕೆ ಓಕೆ. ಹೀಗೆ ಮಾಡಿದ್ರೆ ಚಟ್ನಿ ಒಂದು ಮರು ದಿವಸಕ್ಕೆ ಸಹ ಎಲ್ಲ ಹಾಳಾಗುದಿಲ್ಲ. ಸೀದಾ ಸಹ ಮಾಡ್ಕೊಳ್ಬಹುದು. ಖಾಲಿ ಉದ್ದಿನ ಬೇಳೆಯನ್ನು ಫ್ರೈ ಮಾಡಿ ಖಾಲಿ ಹೀಗೆ ಸ್ವಲ್ಪ ಫ್ರೈ ಮಾಡಿದ್ರೆ ತೆಂಗಿನ ತುರಿ ಫ್ರೈ ಬೇಕು ಅಂತ ಇಲ್ಲ, ಸೀದಾ ಹಾಕೊಂಡು ಸಹ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಬಿಸಿ ಆದ್ರೆ ಸ್ವಲ್ಪ ಉಳಿದ್ರೆ ಸಹ ಅದರ ಟೇಸ್ಟ್ ಹಾಳಾಗುದಿಲ್ಲ ಮರು ದಿವಸಕ್ಕೆ. ಸ್ವಲ್ಪ ಇನ್ನು ತಣ್ಣಗಾಗಬೇಕು. ಸೊ 2 ಕೂಡ ತಣ್ಣಗಾದ ನಂತರವೇ ಇದನ್ನ. ಇದು ಬರೀ ದೋಸೆ ಅದ್ರ ಜೊತೆಗೆ ಅಥವಾ ಊಟದ ಜೊತೆಗೆ ಸೈಡ್ ಅದಕ್ಕೂ ಆಗುತ್ತೆ ಎಲ್ಲ. ಇದು ನಿಮ್ದೇ ಓನ್ ಟ್ರಯಲ್? ಅದು ಒಳ್ಳೆ ಬಂತು, ಹಾಗಾಗಿ ಅದನ್ನು ನಾನು ನನ್ನ ಯೂಟ್ಯೂಬ್ ಅಲ್ಲಿ ಸಹ ಅದನ್ನು ಹಾಕಿದೆ. ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ. ಹೌದು, ತುಂಬಾ ಮಂದಿ ಖುಷಿ ಪಟ್ರು. ಅದು ಗೊತ್ತಿರ್ಲಿಲ್ಲ ಯಾರಿಗೆ ಸಹ. ಅಂದ್ರೆ ನಾನು ಒಂದು ತಂದ ಇದರಲ್ಲಿ ಪಂಕಿನಲ್ಲಿ ದೊಡ್ಡದ್ರಲ್ಲಿ ಒಂದು ಸಾಂಬಾರ್ ಆಯ್ತು, ಇನ್ನೆಂತ ಮಾಡೋದಂತ ಯೋಚನೆ ಮಾಡುವಾಗ, ಇಲ್ಲದಿದ್ರೆ ಕಟ್ ಮಾಡಿದ ಮೇಲೆ ಅದು ಹಾಳಾಗ್ತದೆ ಅಲ್ಲ. ಹೌದು ಹೌದು. ಹೀಗೆ ಒಂದು ಚಟ್ನಿ ಮಾಡಿ ಟ್ರೈ ಮಾಡಿದೆ, ಬಹಳ ಚೆನ್ನಾಗಿ ಬಂತು. ಎಲ್ಲರಿಗೆ ಸಹ ಖುಷಿ ಆಯ್ತು. ಓಕೆ. ಇದಕ್ಕೆ ಹಿಂಗ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು ಈಗ ಸ್ವಲ್ಪ. ಹೌದು, ಇಲ್ಲಿ ನಾನು ಏನ್ ಮಾಡ್ತೇನೆ ಹೇಳಿದ್ರೆ ಇದಕ್ಕೆ ಒಂದು ಒಗ್ಗರಣೆ ಕೊಡ್ಲಿಕ್ಕೆ ಕೊನೆ, ಆಗ ಅದಕ್ಕೆ ಹಿಂಗ ಹಾಕೊಳ್ತೇನೆ. ಈಗ ಸಿದ್ರಲ್ಲಿ ಸಹ ಹಿಂಗ ಹಾಕೊಳ್ಬಹುದು. ಒಗ್ಗರಣೆಯಲ್ಲಿ ಹಿಂಗ ಹಾಕಿದ್ರೆ ಆಗ ಹಿಂಗಿನ ಪರಿಮಾಣದೊಟ್ಟಿಗೆ ಒಳ್ಳೆ. ಸೊ ಹಾಕುದಾ? ತಣ್ಣಗಾಯ್ತಾ ಅಂತಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪವೇ ಸ್ವಲ್ಪ, ಯಾಕೆ ಹೇಳಿದ್ರೆ ಅದಕ್ಕೆ ಸಹ ನಾವು ಉಪ್ಪು ಹಾಕೊಂಡಿದ್ದೇವೆ. ಮತ್ತೆ ಹುಳಿ, ಒಂದು ಸಣ್ಣ ತುಂಡು ಶುಂಠಿ. ಓಕೆ. ಉಪ್ಪು ಬೇಕಿದ್ರೆ ಮತ್ತೆ ಹಾಕೊಳ್ಬೋದು. ಈಗ ನಾನು ಸ್ವಲ್ಪ ಹಾಕೊಳ್ತೇನೆ. ಅದನ್ನು ಇದಕ್ಕೆ ಹಾಕೊಳ್ಳೋದು. ಹಾಕ್ಲಾ ಇದು? ಹೌದು, ಕೊಡಿ. ಬೇಕಿದ್ರೆ ನಮಗೆ ಪೀಸೇ ಸ್ವಲ್ಪ ಸಿಕ್ಬೇಕಂತ ಇದ್ರೆ ನಾವು ಒಮ್ಮೆ ಚಟ್ನಿ ಗ್ರೈಂಡ್ ಮಾಡಿ ಆಮೇಲೆ ಹಾಕೊಳ್ಬಹುದು. ಹಾಕ್ಲಾ ಇದು? ಈಗ ಹಾಕೊಂಡು ಸಹ ಮಾಡ್ಬೋದು, 2 ಸಹ ಆಗ್ತದೆ. ಯಾರಿಗೆ ಅದ್ರದ್ದು ಪೀಸ್ ಮತ್ತೆ ನಡುವಲ್ಲಿ ಸಿಕ್ಬೇಕಂತ ಉಂಟು ಅಂತವರು ಮತ್ತೆ ಹಾಕೊಳ್ಬಹುದು. ಅದು ಏನು ಸಿಗದಿದ್ರೆ ಬೆಟರ್. ಹೌದು, ಹಾಗೆ ನಾನು ಚಟ್ನಿ ಅಂತ ಹೇಳಿದ್ದು. ಸ್ವಲ್ಪ ಇದಕ್ಕೆ ನೀರು ಹಾಕೊಂಡು ಮತ್ತೆ ಹಾಕ್ಲಾ? ಫಸ್ಟೇ ಹಾಕ್ಬೇಕಾ? ಈಗ ಒಮ್ಮೆ ಗ್ರೈಂಡ್ ಮಾಡಿ, ಯಾಕಂದ್ರೆ ಅದರಲ್ಲೇ ನೀರು ಉಂಟಲ್ಲ. ಸ್ವಲ್ಪ ನೀರು ಹಾಕ್ಲಾ? ಇದಕ್ಕೆ ನೀರು ಹಾಕಿ ಸಾಕಾ? ಸಾಕು. ಅನ್ನಕ್ಕಾದ್ರೆ ನಾವು ಗಟ್ಟಿ ಚಟ್ನಿ ತೆಗಿಬೇಕು. ನಾವು ದೋಸೆ ಇದೆಲ್ಲ ತಿನ್ನೋದಾದ್ರೆ ಸ್ವಲ್ಪ ನೀರು ಹಾಕೊಂಡು ನೀರು ಚಟ್ನಿ ಮಾಡಿದ್ರೆ.
ಇನ್ನು ಸ್ವಲ್ಪ ಇದಕ್ಕೆ ನೀರು ಹಾಕಿ ಇದಕ್ಕೆ ಹಾಕೊಳ್ಳೋಣ. ಕಲರ್ ನೋಡಿ ಎಲ್ಲೋ ಇಷ್ಟು ಬಂದು. ಇನ್ನೂ ಸಹ ತುಂಬ ಬೇಕಿದ್ರೆ ಹೆಚ್ಚು ಇದನ್ನು ಸಹ ಹಾಕ್ಕೊಳ್ಬೋದು, ಪಂಪ್ಕಿನನ್ನು ಸಹ ಹಾಕ್ಕೊಳ್ಬೋದು. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಆಯಿಲ್ ಹಾಕ್ಲಾ? ಸೊ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು ಸಾಕು, ಸ್ವಲ್ಪ ಸಾಕು. ಸ್ವಲ್ಪ ಎಣ್ಣೆ ಬಿಸಿ ಆಗುವಾಗ ಸಾಸಿವೆ, ಇದಕ್ಕೆ ಬೇರೆ ಹೆಚ್ಚು ಯಾವುದು ಸಹ ಬೇಡ, ಖಾಲಿ ಸಾಸಿವೆ, ಮೆಣಸು ಮತ್ತು ಹಿಂಗು ಅಷ್ಟರಲ್ಲಿ. ಯಾಕೆಂದ್ರೆ ಆಲ್ರೆಡಿ ಉದ್ದಿನ ಬೇಳೆ ಹಾಕೊಂಡಿದ್ದೇವೆ, ಕರಿಬೇವು ಅಂತ ಅದರಲ್ಲಿ ಹಾಕೊಂಡಿದ್ದೇವೆ, ಎಲ್ಲ ಅದರಲ್ಲೇ ಉಂಟು. ಸಾಕು. ಇದು ಕೊನೆಗೆ ಒಂದು ಈ ಇಂಗಿನ ಫ್ಲೇವರ್ ಬೇಕು ಹೇಳಿ ನಾವು ಅದಕ್ಕೆ ಕೊಡೋದು. ಹೊಡೆಯುವಾಗ ಒಂದು ಸಾಕು. ಹಿಂಗೆ ಹಾಕುವಾಗ ನಾವು ಆಫ್ ಮಾಡಿ ಹಿಂಗೆ ಹಾಕ್ಕೊಳ್ಳೋಣ, ಯಾಕಂದರೆ ಇಲ್ಲದಿದ್ರೆ ಅದು ಸ್ವಲ್ಪ ಕರಡ್ತದೆ. ಹಿಂಗೆ ಹಾಕ್ಕೊಳ್ತಿದ್ದೇನೆ. ಹಿಂಗೆ ಹಾಕೋದು, ಸ್ವಲ್ಪ ಹೀಗೆ ತಿರುಗಿಸೋದು, ಅದಕ್ಕೆ ಡೈರೆಕ್ಟ್ ಹಾಕು. ಸೊ ಈಗ ಚೀನಿಕಾಯಿ ಚಟ್ನಿ ರೆಡಿ ಆಯಿತು. ಚೀನಿಕಾಯಿಯ ಚಟ್ನಿ ರೆಡಿ ಆಗಿದೆ. ಆರೋಗ್ಯಕ್ಕಂತೂ ಬಹಳ ಉತ್ತಮವಾದ ಚಟ್ನಿ. ಎಸ್, ಸರ್ವ್ ಮಾಡೋಣ. ಚೀನಿಕಾಯಿಯ ಚಟ್ನಿ ರೆಡಿಯಾಗಿದೆ. ಸೊ ಸಾಂಬಾರು ತಿಂದವರಿಗೆ ಈಗ ಚೀನಿಕಾಯಿ ಚಟ್ನಿ ಕೂಡ ಮಾಡ್ಬೋದು ಅಂತ ಗೊತ್ತಾಯ್ತು ಅಲ್ವಾ? ಹೌದು. ಥ್ಯಾಂಕ್ ಯು ಮೇಡಮ್. ಅವರಾಗಲೇ ಹೇಳಿದಾಗೆ ಯೂಶ್ವಲಿ ನಾವು ಏನಾದರೂ ಈ ಚೀನಿಕಾಯಿ ಅಥವಾ ಸಿಹಿ ಬೂದ ಕುಂಬಳಕಾಯನ್ನು ನಾವು ತಂದರೆ ಹೆಚ್ಚಾಗಿ ಸಾಂಬಾರನ್ನು ಮಾತ್ರ ಮಾಡ್ತೇವೆ. ಇನ್ನು ಉಳಿದದನ್ನು ಏನು ಮಾಡೋದು, ಎರಡೆರಡು ಸರಿ ಸಾಂಬಾರು ಮಾಡಬೇಕು ಅಂತ ಹೇಳಿದ್ರೆ ಆಗ ಬೋರ್ ಅನಿಸುತ್ತೆ. ಸೊ ಈ ಥರ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚೀನಿಕಾಯಿ ಚಟ್ನಿ ತಯಾರಿಸುವ ವಿಧಾನ: ಮೊದಲು 1 ಚಮಚ ತುಪ್ಪದಲ್ಲಿ ಸಿಹಿ ಕುಂಬಳಕಾಯಿಯನ್ನು ಹುರಿಯಿರಿ. ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕಿ ಹುರಿಯಿರಿ. ನಂತರ 1 ಚಮಚದಷ್ಟು ತುಪ್ಪದಲ್ಲಿ 1 ಚಮಚ ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸು, ಬೆಳ್ಳುಳ್ಳಿ, ತೆಂಗಿನ ತುರಿಯನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಆನಂತರ ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಹುರಿದ ಸಿಹಿ ಕುಂಬಳಕಾಯಿ, ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಹಿಂಗು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಆರೋಗ್ಯಕರ ಚೀನಿಕಾಯಿ ಚಟ್ನಿ ರೆಡಿ. ಚೀನಿಕಾಯಿ ಚಟ್ನಿ ತಯಾರು. ಅದರ ಜೊತೆಗೆ ಮಿನಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದಾರೆ. ಆ ಮಿನಿ ರೊಟ್ಟಿ ಹೇಗಿರುತ್ತೆ, ಹೇಗೆ ಟೇಸ್ಟ್ ಬರುತ್ತೆ ನೋಡಬೇಕು. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌಗಿ, ಪೋಸ್ಟ್ಮನ್ ತೂರ್ ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಮಿನಿ ದೋಸೆ. ಈ ಮಿನಿ ದೋಸೆ ಏನು ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಮಿನಿ ದೋಸೆ ಅಂತ ಹೇಳಿದ್ವಿ? ಮಿನಿ ರೊಟ್ಟಿ. ರೊಟ್ಟಿ. ಹಾಂ, ಓಕೆ. ಮಿನಿ ರೊಟ್ಟಿ. ಸೊ ಹೇಗೆ ಮಾಡೋದು, ಯಾವುದರಿಂದ ಮಾಡ್ತೀರಿ ನೋಡೋಣ. ಮೆಂತ್ಯ ಸೊಪ್ಪಿನಿಂದ ನಾನು ಹೇಳಿದೆಲ್ಲ, ಮೆಂತ್ಯ ಸೊಪ್ಪು ಈಗ ತುಂಬ ಸಿಗ್ತದೆ. ಬಹಳ ಟೇಸ್ಟಿಯಾಗಿ ಸಿಗ್ತದೆ, ಆರೋಗ್ಯಕ್ಕೆ ಸಹ ಒಳ್ಳೆಯದು. ಈಗ ಮೊದಲಿಗೆ ನಾನು ಈ ಅವಲಕ್ಕಿ, ತೆಳು ಅವಲಕ್ಕಿ ಅಂತ ತೆಗೆದುಕೊಂಡಿದ್ದೇನೆ. ದಪ್ಪ ಅವಲಕ್ಕಿ ಯೂಸ್ ಮಾಡುವವರು ಸ್ವಲ್ಪ ಹೊತ್ತು ಅದನ್ನು ನೆನೆಸಬೇಕಾಗ್ತದೆ. ಇದು ನಾವೀಗ ಇದನ್ನೀಗ ತೊಳೆದುಕೊಳ್ಳುವ ಸುರಿಗೆ ಸ್ವಲ್ಪ ನೀರು ಕೊಡಿ. ನೀರು ಹಾಕಿ ಹೀಗೆ ಸ್ವಲ್ಪ ಹಿಂಡಿ ಹೀಗೆ ಸ್ವಲ್ಪ ಒಂದು 2-3 ನಿಮಿಷ ಹೀಗೆ ಮಾಡಿ. ಇದು ಸ್ವಲ್ಪ ಕ್ಲೀನ್ ಅವಲಕ್ಕಿ ಉಂಟು. ಸ್ವಲ್ಪ ಕೆಲವು ಅವಲಕ್ಕಿಗಳು ತುಂಬ ಕೊಳೆ ಇರ್ತದೆ, ಡಸ್ಟ್ ಇಂತ ಇದ್ರೆ 2-3 ಸಸಿ ಸಹ ತೊಳಿಬಹುದು ನಾವು. ಈಗ ಇದನ್ನು ಒಂದು ಮಿಕ್ಸಿ ಬೌಲ್ ಕೊಡಿ, ಅದಕ್ಕೆ ಸೀದಾ ತೆಗೆದು ಹಾಕೊಳ್ಳೋಣ. ಹಿಂಡಿ ಈಗ ಇದಕ್ಕೆ ನಾವು ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ
ಹಸಿ ಹಸಿ ಎಲ್ಲ ಹಸಿ ಹಾಕೊಳ್ಳೋದು. ಅರ್ಧ ಚಮಚದಷ್ಟು ಜೀರಿಗೆ, ಒಂದು 1/4 ಚಮಚದಷ್ಟು ಬಡೆ ಸೊಪ್ಪು. ಇದೆಲ್ಲ ಸ್ವಲ್ಪ ಮಸಾಲೆ ಬರ್ತದೆ ನಮಗೆ ತಿನ್ನುವಾಗ ಸಹ ಒಳ್ಳೆ ಫ್ಲೇವರ್ಸ್ ಬರ್ತದೆ. ಮಸಾಲ ಬರ್ತದೆ. ಸ್ವಲ್ಪ ಶುಂಠಿ, ಒಂದು 1/4 ಇಂಚಿನಷ್ಟು. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಬೇಡದಿದ್ರೆ ಬಿಟ್ಬೋದು. ಈ ಕಾಯಿ ಮೆಣಸನ್ನು ಹಾಕೊಳ್ಬೇಕು. ಇದನ್ನು ಸಹ ಇದರಲ್ಲಿ ಹಾಕೊಂಡು ಹೀಗೆ ಹಾಕೊಳ್ಬಹುದು, ಅಥವಾ ನಾವು ಸಣ್ಣಗೆ ಹೆಚ್ಚಿ ಮತ್ತೆ ಅದನ್ನು ಸೇರಿಸ್ಕೊಳ್ಬಹುದು, ಹೇಗೆ ಸಾಕ್ತದೆ. ಹೌದು. ಈಗ ಇದನ್ನು ಒಂದು ತರಿಯಾಗಿ ಒಂದು ಗ್ರೈಂಡ್ ಮಾಡಿಕೊಳ್ಳಿ. ಬಹುಶಃ ಸಾಕು ಅದಕ್ಕೆ ಅಂತ ಹೇಳಿದ್ರೆ ಅವಲಕ್ಕಿ. ಹೌದು, ಆಲ್ರೆಡಿ ಇದಾಗಿರುತ್ತೆ. ಈಗ ಇಷ್ಟ ಆಗುವಾಗ ಇದನ್ನು ತೆಗೆದು ಇದಕ್ಕೆ ನಾವು ಹಾಕೊಳ್ಳೋಣ. ಇದರದ ಮಸಾಲೆ ರೆಡಿ ಆಯಿತು. ಇನ್ನು ತೆಂಗಿನ ತುರಿ ನಾವು ಬೇಕಿದ್ರೆ ಮೊದಲು ಸಹ ಗ್ರೈಂಡ್ ಮಾಡುವ ಸಹ ಹಾಕೊಳ್ಬಹುದು, ಅಥವಾ ಈಗ ಸಹ ಹಾಕೊಳ್ಬಹುದು, ಅದು ನಮಗೆ ಬಿಟ್ಟದ್ದು. ತುರಿ ಹಾಕಿದ್ರೆ ಸ್ವಲ್ಪ ರುಚಿ ಆಗ್ತದೆ, ಅಥವಾ ಹಾಕದೆ ಸೇರ್ಬೋದು, ಅದು ಆಪ್ಷನಲ್. ಹೌದು. ಇನ್ನು ಈ ಎಷ್ಟು ನಾವು 1 ಕಟ್ಟ 2 ಕಟ್ಟ ಅದರದ್ದು ಮಾತ್ರ ಎಲೆ ಮಾತ್ರ ತೆಗೆದು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಇದನ್ನು ಹಾಕೊಳ್ಳೋಣ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು, ಸ್ವಲ್ಪ ಉಪ್ಪು ನಾವು ನೋಡಿಕೊಂಡು ಹಾಕಬೇಕು, ಯಾಕಂದರೆ ಇದು ಈ ಲೀಫಿ ವೆಜಿಟೇಬಲ್ಸ್ಗಳಿಗೆ ಸ್ವಲ್ಪ ಪಕ್ಕ ಉಪ್ಪು ಹೆಚ್ಚಾಗೋದಲ್ಲ ಅಲ್ಲ, ನೋಡಿಕೊಂಡು ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ನಾನು ನೀರೇ ಸೇರಿಸಲಿಲ್ಲ ಯಾವುದಕ್ಕೆ, ಬೇಕಿದ್ರೆ ಮಾತ್ರ, ಯಾಕೆ ನಾವು ಸ್ವಲ್ಪ ಸಣ್ಣ ಸಣ್ಣದಾದ ರೊಟ್ಟಿಯನ್ನು ತಟ್ಟಿದ್ದೇವೆ, ಬೇಕಿದ್ರೆ ಮಾತ್ರ ಹಾಕೊಳ್ಬೋದು. ಈಗ ಇದನ್ನು ಬೈಂಡಿಂಗಿಗೆ ಉಪ್ಪೆಲ್ಲ ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹೌದು. ಈಗ ನಾವು ನೀರುಳ್ಳಿ ಹಾಕ್ತಾ ಇದ್ದೇನೆ, ಅದರಲ್ಲಿ ಸಹ ಸ್ವಲ್ಪ ನೀರು ಬಿಡ್ತದೆ. ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಈ ನೀರುಳ್ಳಿಯನ್ನು, ಬಾಯಿಗೆ ಸಿಕ್ಕುವ ಹಾಗೆ ಆಗಬಾರ್ದು. ಇದನ್ನು ಸಹ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಈಗ ಬೈಂಡಿಂಗಿಗೆ ನಾನು ಆಲ್ರೆಡಿ ನಮ್ಮದು ಅವಲಕ್ಕಿ ಉಂಟು, 1-2-3 ಚಮಚಗಳಷ್ಟು ಈ ಕಡಲೆ ಹುಡಿ, ಮತ್ತೆ 2-3 ಚಮಚಗಳಷ್ಟು ಅಕ್ಕಿ ಹುಡಿ. ಇನ್ನು ಬೇಕಿದ್ದಷ್ಟು ನೀರನ್ನು ಹಾಕ್ಕೊಂಡು, ಕೊನೆಗೆ ಈ ಒಂದು ಎಳ್ಳನ್ನು ನಾವು ತಟ್ಟಲಿಕ್ಕಾಗುವಾಗ ಎಳ್ಳನ್ನು ಹಾಕೊಳ್ಳಿಕ್ಕೆ ಸ್ವಲ್ಪ ನೀರು ಕೊಡಿ. ಇನ್ನು ಕೈಯಲ್ಲಿ ಮಾಡ್ತೇನೆ ನಾನು. ಅಥವಾ ಇನ್ಸ್ಟೆಂಟ್ ಆಗಿ ಸಹ ನಾವು ಹೇಗೆ ಮಾಡುವುದು, ಗ್ರೈಂಡಿಂಗ್ ಎಲ್ಲ ನಮಗೆ ಬೇಡ ಅಂತ ಇದ್ರೆ ಸೀದಾ ಈ ಹುಡಿಗಳನ್ನು ಯೂಸ್ ಮಾಡ್ಬೋದು. ಕೊರಿಯಾಂಡರ್ ಪೌಡರ್ ಅಥವಾ ಜೀರಾ ಪೌಡರ್ ಹಾಗೆ ಮಾಡಿ ಸೀದಾ ಈ ಅವಲಕ್ಕಿಯನ್ನು ನೆನೆಸಿಕೊಂಡು ಸೀದಾ ಹಾಗೆ ಸಹ ಮಾಡ್ಬೋದು. ಚೂರು ಹಾಕೊಳ್ಳಿ, ಸ್ವಲ್ಪ ಸಾಕು. ಸ್ವಲ್ಪ ಹಳದಿ ಪೌಡರ್ ಇದ್ರೆ ಸಹ ಹಾಕೊಳ್ಬೋದು. ಇನ್ನು ಕಾವಲಿಯನ್ನು ಇಟ್ಕೊಳ್ಳೋಣ. ಓಕೆ, ಆಯಿಲ್ ಹಾಕ್ಬೇಕಾ? ಆಯಿಲ್ ಬೇಕು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ. ಸ್ವಲ್ಪ ಹಾಕೊಂಡು ಹಾಕ್ಲಾ? ಈಗ ಸ್ವಲ್ಪ ನನ್ನ ಕೈಗೆ ಒಂಚೂರು ಎಣ್ಣೆ ಕೊಡಿ ಅಂತೆ. ಕೈಗೆ ಹಾಕ್ಲಾ? ಚೂರು ಹಾಕೊಳ್ಳಿ. ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ನಾವು, ಇಲ್ಲದ್ರೆ ಅಂಟಿಕೊಳ್ತದೆ ಹೇಳಿ ಮಾತ್ರ ನಾನು. ಹೀಗೆ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡಿಟ್ಟುಕೊಂಡು ಸಹ ನಾವು ತಟ್ಬೋದು ನೋಡಿ, ಹೀಗೆ ವಡೆ ರೀತಿಯಲ್ಲಿ. ತುಂಬ ಎಣ್ಣೆ ಬೇಡ ನಮಗೆ. ಇದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಮತ್ತೆ ಚಟ್ನಿ ಒಟ್ಟಿಗೆ ಸಹ ತಿನ್ಬೋದು, ಖಾಲಿ ಸಹ ತಿನ್ಬೋದು. ಎಲ್ಲ ಮಸಾಲೆ ಅದರಲ್ಲೇ ಇದೆ ಅಲ್ಲ? ಹೌದು. ಹೀಗೆ ರೌಂಡ್ ಮಾಡಿ, ಅಥವಾ ಇದರಲ್ಲಿ ಹಾಕಿ ಸಹ ಹೀಗೆ ರೌಂಡ್ ಅಂತ ತಟ್ಕೊಳ್ಬೋದು. ಆದಷ್ಟು ತೆಳು ತಟ್ಟಿಕೊಂಡ್ರೆ ತಿನ್ನಲಿಕ್ಕೆ ಸಹ ಒಳ್ಳೆದಾಗ್ತದೆ. ಮೆಂತ್ಯ ಸೊಪ್ಪು ಕಹಿ ಹೇಳಿ ಕೆಲವರು ತಿನ್ನುವುದಿಲ್ಲಲ್ಲ, ಹೀಗೆ ಮಾಡಿದರೆ ಒಳ್ಳೆದಾಗ್ತದೆ. ಅದೇ ಬಾರಿ ಕಡಿಮೆ. ಮೆಂತ್ಯ ಸೊಪ್ಪು ತುಂಬಾ ಮಂದಿಗೆ ಇಷ್ಟ ಅಲ್ಲ, ಅದು ಸಹ ಈ ಸೀಸನಲ್ಲಿ ವಿಂಟರಲ್ಲಿ ಬರುವಂತಹ ಮೆಂತ್ಯ ಸೊಪ್ಪು ಕಹಿ ಇರುವುದಿಲ್ಲ. ಅಥವಾ ಬೇಕಿದ್ರೆ ದೊಡ್ಡ ರೊಟ್ಟಿ ಸಹ ತಟ್ಟುಕೊಳ್ಬಹುದು, ಅದು ಸಹ ಏನು ತೊಂದರೆ ಇಲ್ಲ. ಒಂದೇ ಸರಿ ಕೆಲಸ ಆಗುತ್ತೆ. ಇದು ಮಾತ್ರ ತಿನ್ನಲಿಕ್ಕೆ ಸ್ವಲ್ಪ ಖುಷಿ ಆಗ್ತದೆ ಹೇಳಿ. ಮಿನಿ ರೊಟ್ಟಿ ಒಂದೇ ಸರಿ ತಟ್ಟಿ ಹಾಕೊಳ್ಳಿ. ಪ್ರಾಸ ಪದಗಳಲ್ಲಿ ಪ್ರಾಸ ಮತ್ತೆ ಪುನಃ
ಓಕೆ, ಇಷ್ಟೆಲ್ಲ ಹಾಕಿದ ಮೇಲೆ ಇನ್ನು ಸ್ವಲ್ಪ ಇದರ ಮೇಲೆ ಎಣ್ಣೆಯನ್ನು ಸ್ವಲ್ಪ ಹಾಕಿ ಮುಚ್ಚಳ ಮುಚ್ಚಿಕೊಳ್ಳೋಣ. ಅವಲಕ್ಕಿ ಆದ ಕಾರಣ ಸ್ವಲ್ಪ ಬೇಯಲಿಕ್ಕೆ. ಹೌದು, ಬೇಯಬೇಕು. ಮತ್ತೆ ಅದರಲ್ಲಿ ಇದು ಸಹ ಉಂಟಲ್ಲ, ಅಕ್ಕಿ ಹುಡಿ ಸಚೂರು. ಹಾಗಾಗಿ ಈಗ ನಿಧಾನಕ್ಕೆ ಅಡಿಮೇಲ್ ಮಾಡ್ಕೊಳ್ಳೋಣ. ನೋಡಿ ಕಲ್ಲರ್ ಹೇಗೆ ಬಂತು. ಮಕ್ಕಳಿಗೆ ಈಗ ಇದು ದೊಡ್ಡದ ರೊಟ್ಟಿ ಸಹ ಮಾಡುವ, ಸಣ್ಣ ಸಣ್ಣದಾಗುವಾಗ ಮಕ್ಕಳಿಗೆ ಒಂದ್ ಸ್ವಲ್ಪ ಖುಷಿ ಆಗ್ತದೆ ಅಲ್ಲ, ಮಕ್ಕಳ ಬೇಗ ಮುಗಿಸಿದೆ, ತಿಂದೆ ಹಾಗೆ ಹೇಳುವಾಗ ಅವರಿಗೆ. ಮತ್ತೆ ಇದು ನೋಡುವಾಗ ಅವರಿಗೆ ಸಣ್ಣ ಸಣ್ಣದ ಏನೊಂದು ಸಣ್ಣದಿರ್ತದೆ, ದೊಡ್ಡದಾಗುವಾಗ ಅವರಿಗೆ ದೊಡ್ಡದಲ್ಲ ಇವತ್ತು ಸಣ್ಣ ತಿನ್ಲಿಕ್ಕೆ. ಹಾಗೆ ಎಲ್ಲ ಮಕ್ಕಳನ್ನು ಸ್ವಲ್ಪ ಮಂಗ ಮಾಡ್ಲಿಕ್ಕೆ ಇಂತಹದೆಲ್ಲ ನಾವು ಮಾಡಿದ್ರೆ ಅದು ಸಹ ಇದರಲ್ಲಿ ಮೆಂತೆಯ ಸೊಪ್ಪು ಉಂಟು, ಹೀಗೆ ಖಾಲಿ ನಾವು ಕೊಟ್ರೆ ಅವರು ತಿನ್ನುವುದಿಲ್ಲ. ಅದಕ್ಕೋಸ್ಕರ ಹೀಗೆಲ್ಲ ಮಾಡಿ ಕೊಟ್ರೆ ಬಹಳ ಉತ್ತಮ ಅಂತ ನನ್ನದು. ಮಾತ್ರ ಸ್ವಲ್ಪ ನಾವು ಪೇಷನ್ಸ್ ಅಲ್ಲಿ ಇದನ್ನು ಕಾಯಿಸ್ಬೇಕು. ಇದರಲ್ಲಿ ಅವಲಕ್ಕಿ ಉಂಟು, ಮತ್ತೆ ಅಕ್ಕಿ ಹುಡಿ ಉಂಟು, ಮತ್ತೆ ಕಡಲೆ ಹುಡಿ ಉಂಟಲ್ಲ, ಅದರಿಂದಾಗಿ ಕರೆಕ್ಟ್ ಆಗಿ ಬೇಯಬೇಕು. ಒಮ್ಮೆ ಮುಚ್ಚಿ ಒಮ್ಮೆ ಒಂದು 3-4 ನಿಮಿಷ ಬೇಯಿಸಿ ಮತ್ತೆ ಅಡಿಮೇಲ್ ಮಾಡಿ ಹಾಗೆ ಮಾಡಬೇಕು. ಓಕೆ, ಇದೀಗ ರೆಡಿ ಆಗಿದೆ ನೋಡಿ. ಎಲ್ಲ ಕಲರ್ ನೋಡಿ ಹೀಗೆ ಬ್ರೌನ್ ಕಲರ್ಗೆ ಬರುವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ತೆಗೆದಾ? ಓಕೆ. ಕೆಲವರು ತುಂಬಾ ಆಯಿಲಿ ಫುಡ್ ಇಷ್ಟಪಡೋದಿಲ್ಲಲ್ಲ, ಅಂತವರು ಹೀಗೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಇಂಥದನ್ನು ಸಹ ಮಾಡ್ಕೊಳ್ಬೋದು. ಇದರೊಟ್ಟಿಗೆ ನಾನು ಮಾಡಿದಂತಹ ಚಟ್ನಿಯನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಓಕೆ, ಮೆಂತ್ಯ ಸೊಪ್ಪಿನ ಮಿನಿ ಮಿನಿ ರೊಟ್ಟಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಮಿನಿ ಮಿನಿ ರೊಟ್ಟಿ ಮಕ್ಕಳಿಗೂ ಚೆನ್ನಾಗಿ ತಿನ್ನೋದಕ್ಕೆ, ನಮಗೂ ಕೂಡ ಒಂದೊಂದು ಬೈಟ್ ಹಾಗೆ ಯಾವುದಾದ್ರೂ ಬಾಕ್ಸಲ್ಲಿ ಹಾಕೊಂಡು ಹೋಗುವಾಗ ಅದನ್ನು ಮುರಿಬೇಕು ಅಂತ ಎಲ್ಲ ಮಡಚಬೇಕು ಅಂತ ಇಲ್ಲ, ಹಾಗೆ ಇಟ್ಕೊಂಡು ಹೋಗ್ಬೋದು. ಸೂಪರ್, ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಬಿಸಿಯಾದಂಥ ಮೆಂತೆ ಸೊಪ್ಪು ಅವಲಕ್ಕಿ ಹಾಕಿದಂಥ ಮಿನಿ ಮಿನಿ ರೊಟ್ಟಿ. ಸೊ ಸಂಜೆ ಟೀ ಟೈಮ್ಗೂ ಆಗ್ಬೋದು, ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರ್ಬೋದು ಬಹುಶಃ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಿನಿ ಮಿನಿ ರೊಟ್ಟಿ ತಯಾರಿಸುವ ವಿಧಾನ: ಮೊದಲಿಗೆ ತೆಳು ಅವಲಕ್ಕಿಯನ್ನು ನೀರಿನಲ್ಲಿ ಅದ್ದಿ ತೆಗೆದು ಅರ್ಧ ಚಮಚದಷ್ಟು ಧನಿಯಾ ಬೀಜ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಬಡೆ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ತೆಂಗಿನ ತುರಿ, ಮೆಂತೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಈರುಳ್ಳಿ, 2 ಚಮಚದಷ್ಟು ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ಬಳಿಕ ಚಿಕ್ಕದಾಗಿ ತಟ್ಟಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮಿನಿ ಮಿನಿ ರೊಟ್ಟಿ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಸೊ ಇದು ಚಟ್ನಿಯೊಂದಿಗೆ ತಿನ್ಬೇಕಲ್ಲ? ಹೌದು. ಸೊ ಬಟ್ ಚಟ್ನಿ ಫಸ್ಟ್ ಟೇಸ್ಟ್ ನೋಡೋಣ. ನೋಡಿ ನೋಡಿ ತಗೊಳ್ಳಿ. ಥರ ಡಿಫ್ರೆಂಟ್ ಟೇಸ್ಟ್, ನೈಸ್. ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ. ಇನ್ನೂ ಸ್ವಲ್ಪ ಖಾರ ಮಾಡ್ಕೊಂಡು ಒಂದು ಗಟ್ಟಿ ಮೊಸರು ಸೇರ್ಬೇಕು, ಸೈಡ್ ನಲ್ಲಿ ಒಂದು ತುಂಡು ಉಪ್ಪಿನಕಾಯಿ ಸೇರ್ಬೇಕು, ಆವಾಗ ಇದನ್ನ ಕಲಸಿ ಹಾಗೆ ತಿನ್ನೋದಕ್ಕೂ ಒಳ್ಳೆ ಆಗ್ತದೆ. ಹೌದು, ಸೂಪರ್. ಇದು ಟೇಸ್ಟ್ ನೋಡ, ಇದ್ರ ಜೊತೆಗೆ ನೋಡ್ಬೇಕಾ? ಅಲ್ಲ ಹಾಗಂತ ಏನಿಲ್ಲ, ನಾನು ಅದರೊಟ್ಟಿಗೆ ಮಾಡಿದ್ದು ಸ್ಪೆಷಲ್ ಇರ್ಲಿ ಹೇಳಿ ನಾನು ಹಾಗೆ ಮಾಡಿದ್ದು. ಮಿನಿ ಮಿನಿ ರೊಟ್ಟಿ ಸೂಪರ್ ಆಗಿದೆ. ಎಲ್ಲ ಮಸಾಲೆಗಳುಂಟಲ್ಲ ಒಳಗೆ. ಯೂಶಲಿ ಅವಲಕ್ಕಿಯಿಂದ ನಾವು ಈ ಥರ ಅದರದ್ದು ಎಲ್ಲ ಏನು ಉಪ್ಪುಕರಿ ಟೈಪ್ ಎಲ್ಲ ಮಾಡ್ತೀವಿ, ಬಟ್ ಇದು ಈ ಥರನೇ ತಿನ್ನೋದಕ್ಕೂ ಚೆನ್ನ. ಜೊತೆಗೆ ಕಾಯಿ ಚಟ್ನಿ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹೇಗಿದೆ ನೋಡೋಣ. ಕಾಯಿ ಚಟ್ನಿ ಬೆಸ್ಟ್ ಅಲ್ಲ, ಇದರ ಫ್ಲೇವರ್ ಅದಕ್ಕೆ ಇರಬೇಕು. ಇದು ಮೇಥಿಯ ಫ್ಲೇವರ್ ಮೇಥಿಗೆ ಊಟಕ್ಕೇನೆ ಚೆನ್ನ ನನ್ನ ಪ್ರಕಾರ, ಊಟದ ಜೊತೆಗೆ. ಬಟ್ ಇದಕ್ಕೆ ಕಾಯಿ ಚಟ್ನಿ ಬೆಸ್ಟ್. ಬಟ್ ಇದು ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ. ಏನೂ ಇಲ್ಲ ಬರೀ ಅಷ್ಟೇ ಅಂತ ಹೇಳಿದರೆ, ಖಾಲಿ ಹಾಗೇನೆ ಕೂಡ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಇರುವಾಗಲೇ ಆ ಕ್ರಿಸ್ಪಿನೆಸ್ ಕೂಡ ಹಾಗೆ ಸಿಗ್ತಾ ಇದೆ.
ತುಂಬ ಚೆನ್ನಾಗಿದೆ ಮೇಡಮ್. ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ರಿಗೂ ಕೂಡ ಒಂದು ಟೆನ್ಷನ್. ಸೊ ಇದು ಇವತ್ತಿದಾಯಿತು, ನಾಳೆ ಏನು, ಸೊ ಇದೇ ಸೇಮ್ ಮಾಡಿದರೆ ಬರೀ ಅದನ್ನೇ ಮಾಡ್ತೀರಿ ಅಂತ ಹೇಳ್ತಾರೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹೆಚ್ಚಿನವರದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದು ಒಂದು ಟೆನ್ಷನನ್ನು ಸ್ವಲ್ಪ ಕಮ್ಮಿ ಮಾಡಿದ್ರಿ. ಅದರಲ್ಲೂ ಕೂಡ ಸಂತೋಷ್ ರೈಸ್ ಮಿಲ್ಸ್ರವರ ಅವಲಕ್ಕಿಯನ್ನು ಬಳಸಿ ಮಾಡಿದ್ರಿ. ಸೊ ಇದು ಸಂತೋಷ್ ರೈಸ್ ಮಿಲ್ಸ್ರವರ 2 ಸ್ಟಾರ್ ರೈಸ್ ಕುಚಲಕ್ಕಿ ಅವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು. ನೀವು ಕೊಟ್ಟ ಇದನ್ನೆಲ್ಲ ನಾವು ಉಪಯೋಗಿಸಿ ಮಾಡಬೇಕಲ್ಲ, ಯಾವುದಾದ್ರೂ ಒಂದು ಹೊಸ ಹೊಸ ರೆಸಿಪೀಸ್ ಅನ್ನು ಇನ್ವೆನ್ಷನ್ ಮಾಡಿಕೊಂಡು ಬಂದು ಇಲ್ಲಿ ಪ್ರೆಸೆಂಟ್ ಮಾಡಬೇಕಲ್ವಾ? ಎಸ್, ಖಂಡಿತ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ವತಿಯಿಂದ ಕಿರುಕಾಣಿಕೆ. ಸೊ ಡಿಫ್ರೆಂಟ್ ಮಸಾಲಾಸ್ ಇದೆ. ಸೊ ಇದನ್ನು ಕೂಡ ಏನಾದರೂ ಹಾಕಿ ಏನಾದರೂ ಡಿಫ್ರೆಂಟ್ ಇದನ್ನು ಮಾಡುವಾಗ ಸಹ ಇವರ ಮಸಾಲ ಪೌಡರ್ ಉಂಟಲ್ಲ, ಅದನ್ನು ಹಾಕಿ ಸಹ ಮಾಡ್ಬೋದು. ಈಗ ನಾವು ಗ್ರೈಂಡ್ ಮಾಡಿದ್ದೇವೆ, ಅದರ ಬದಲು ನಾನು ಹೇಳಿದೆ ಅಲ್ಲ, ಖಾಲಿ ಆ ಪೌಡರ್ಸ್ ಅನ್ನು ಹಾಕಿ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಮಿನಿ ರೊಟ್ಟಿ ಸೂಪರ್ ಆಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸೊ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಚೀನಿಕಾಯಿ ಚಟ್ನಿ ಯಾವತ್ತೂ ಮಾಡಿಲ್ಲಲ್ಲ, ಖಂಡಿತವಾಗ್ಲೂ ಅದನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.